ಸೊ ಇವತ್ತಿನ ಜನಧ್ವನಿಯಲ್ಲಿ ರಾಜಕೀಯ ಅನ್ನುವಂಥ ವಿಚಾರವನ್ನು ಬದಿಗೆ ಸರಿಸೋದಾದರೆ ಇದರಲ್ಲೂ ಕೂಡ ರಾಜಕೀಯ ಇದೆ, ಇಲ್ಲ ಅಂತಲ್ಲ. ಆದರೆ ಕರಾವಳಿಗೆ ಸಂಬಂಧಪಟ್ಟಂಥ ಒಂದು ಮೇಜರ್ ವಿಚಾರದ ಕುರಿತಾಗಿ ಇವತ್ತಿನ ಜನಧ್ವನಿಯಲ್ಲಿ ನೋಡೋಣ. ಸೊ ಪ್ರತಿಯೊಬ್ಬ ತುಳುವರು, ಪ್ರತಿಯೊಬ್ಬ ದೈವಾರಾಧಕರು ಕೂಡ ಮಿಸ್ ಮಾಡದೆ ನೋಡಲೇಬೇಕಾದಂತಹ ನಮ್ಮ ಟಿವಿಯ ಮೆಗಾ ಸ್ಟೋರಿ ಇದು. ಸೊ ಪ್ರತಿಯೊಬ್ಬರು ಕೂಡ ನೋಡಬೇಕಾದಂತಹ ಒಂದು ಸ್ಟೋರಿಯ ಜೊತೆಯಾಗಿ ಇವತ್ತಿನ ಜನಧ್ವನಿಯನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸೊ ದೈವಾರಾಧನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವು ನಿಂದನೆಗಳು, ಹಲವು ಹೇಳಿಕೆಗಳು ಬರುವಂಥದ್ದು ಸಹಜ. ಸೊ ಈಗ ಕಾಂತಾರ ಅನ್ನುವಂಥ ಒಂದು ಸಿನಿಮಾ ಬಂತು. ಆ ಸಿನಿಮಾದ ಮಾದರಿಯಂತೆ ಇಲ್ಲೂ ಕೂಡ ಅದರಲ್ಲೊಂದು ಸಂಭಾಷಣೆ ಇತ್ತು. ನಿಮ್ಮ ಆಚರಣೆ ಆಡಂಬರಗಳಿಗೆಲ್ಲ ಬ್ರೇಕ್ ಹಾಕ್ತೀವಿ, ತಾಕತ್ತಿದ್ದರೆ ನಡೆಸಿ ಅನ್ನುವಂತಹ ಒಂದು ಅಹಂನ ಹೇಳಿಕೆಗಳಿತ್ತು. ಅದು ರೀಲಲ್ಲಿದ್ದಂಥದ್ದು ಈಗ ರಿಯಲ್ ಆಗಿ ಕರಾವಳಿಯಲ್ಲಿ ನಡೆಯುವಂಥ ಪರಿಸ್ಥಿತಿ ಬಂದಿದೆ ರೀ. ಸುಮಾರು 800 ವರ್ಷಗಳ ಇತಿಹಾಸ ಇರುವಂತಹ ತುಳುನಾಡ ದೈವಾರಾಧನೆಗೂ ಕೂಡ ಬೇಕಂತ ಈಗ ನಿನ್ನೆ ಮೊನ್ನೆ ಬಂದಿರುವಂಥ ಕೆಲವೊಂದು ಕಂಪನಿಯ ದೊಣ್ಣೆ ನಾಯಕರ ಅಪ್ಪಣೆ. ಈ ಮಣ್ಣಲ್ಲಿರುವಂತಹ ದೈವದ ಕಾರಣಿಕ ಏನು ಅಂತ ಕೇಳಿದ್ರೆ ಈ ಮಣ್ಣಿನವರು ಮಾತ್ರ ಅಲ್ಲ, ಹೊರ ರಾಜ್ಯದವರು, ಹೊರ ದೇಶದವರು ಕೂಡ ಹೇಳ್ತಾರೆ ಅಂತಹ ಕಾರಣಕ್ಕೆ ಇರುವಂಥ ಮಣ್ಣು. ಇಲ್ಲಿ ಈಗ ಕಾಂತಾರ ಸಿನಿಮಾದಂತೆ ಇದು ದಂತಕಥೆಯೆಲ್ಲ ನಾವು ಹೇಳ್ತಾ ಇರುವಂಥದ್ದು. ಮಂಗಳೂರಿನಲ್ಲಿ ಸರ್ಕಾರಿ ಸ್ವಾಮ್ಯದ ಕಂಪನಿ ಎಂದು ಕಾಂತೇರಿ ಜುಮಾದಿಗೆ ಸವಾಲಿಸಿದಂತಹ ಒಂದು ನೈಜ ಕಥೆಯನ್ನು ಇವತ್ತಿನ ಜನಧ್ವನಿಯಲ್ಲಿ ಎಳೆಯಾಗಿ ನಿಮ್ಮ ಜೊತೆಯಲ್ಲಿ ಬಿಚ್ಚಿಡುವಂಥ ಒಂದು ಸಣ್ಣ ಪ್ರಯತ್ನ. ಕೈಗಾರೀಕರಣದ ಮಧ್ಯೆಯೂ ಕೂಡ ಉಳಿದುಕೊಂಡಿರುವಂತಹ ಈ ದೈವಸ್ಥಾನದ ಆಚರಣೆಗಳಿಗೆ ತಡೆ ಒಡ್ತಾ ಇರುವಂತಹ ಕಾರಣಕ್ಕೋಸ್ಕರ ಈಗ ವ್ಯಾಪಕವಾಗಿರುವಂಥ ವಿರೋಧಗಳು ವ್ಯಕ್ತವಾಗ್ತಾ ಇರುವಂಥದ್ದು ಕರಾವಳಿಯಲ್ಲಿ ಯಾವ ವಿಚಾರಕ್ಕೆ ಬೇಕಾದರೂ ತಾವುಗಳು ವಿರೋಧವನ್ನು ಕಟ್ಟಿಕೊಳ್ಬೋದು, ಆದರೆ ದೈವದ ವಿಚಾರಕ್ಕೆ ವಿರೋಧವನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ಗಂಡಸ್ತನವನ್ನು ಮುಂದುವರಿಸಿದ್ರೆ ತುಂಬ ಕಷ್ಟ. ಅದಕ್ಕಿದು ಸಾಕ್ಷಿ ಆಗ್ತಾ ಇದೆ. ಮಂಗಳೂರಿನ ಬಜ್ಪೆ ಗ್ರಾಮದ ನೆಲ್ಲಿದಡಿಗುತ್ತು ಕಾಂತೇರಿ ಜುಮಾದಿ ದೇವಸ್ಥಾನ. ಸೊ ಈಗ MSEZ ಸ್ವಾಧೀನದಲ್ಲಿದೆ. ಹಾಗಾಗಿ ದೈವಾರಾಧನೆಗೆ ಅವಕಾಶಗಳನ್ನು ಅವರು ನೀಡ್ತಾ ಇಲ್ವಂತೆ. ನೆಲ್ಲಿದಡಿಗುತ್ತು ಮನೆಗೆ ಪ್ರವೇಶ ಆಗಿರ್ಬೋದು ಅಥವಾ ನಿತ್ಯ ದೈವಾರಾಧನೆಗೆ ಅವಕಾಶಗಳನ್ನು ನೀಡದಿರುವಂಥದ್ದು, ತಿಂಗಳ ಸಂಕ್ರಮಣವನ್ನು ನೆರವೇರಿಸುವುದಕ್ಕೆ ಆ ವೇಳೆಗೆ ದೈವಾರಾಧನೆಗೆ ಅನುಮತಿಯನ್ನು ನಿರಾಕರಣೆ ಮಾಡ್ತಾ ಇದ್ದಾರೆ. ಅಂದರೆ ಸಂಶಯ ಇರ್ಬೋದು ತಮಗೆ, ದೈವಾರಾಧನೆಯನ್ನು ನಡೆಸೋದಕ್ಕೆ ಯಾವುದೇ ಕಂಪನಿ ಅವಕಾಶ ಅಥವಾ ಅನುಮತಿ ಯಾಕೆ ಅಂತ ಹೇಳಿ 2006ರಲ್ಲಿ ವಿಶೇಷ ಆರ್ಥಿಕ ವಲಯ ಅಂತ ಹೇಳಿ ಘೋಷಣೆ ಮಾಡಿ ಇಡೀ ಊರನ್ನೇ ಅಂದಿನ ಸರ್ಕಾರ ಒಕ್ಕಲೆಬ್ಬಿಸಿತ್ತಂತೆ. ಆ ಸಂದರ್ಭದಲ್ಲಿ ಸರ್ಕಾರದ ಸ್ವಾಮ್ಯದಲ್ಲಿರುವಂತಹ ಕಂಪನಿಗೆ ಈ ಒಂದು ದೈವಸ್ಥಾನ ಇರುವಂಥ ಪ್ರದೇಶ ಹಸ್ತಾಂತರ ಆಗಿತ್ತು. ಆ ಸಂದರ್ಭದಲ್ಲಿ 3000 ಎಕರೆ ಭೂಮಿಯನ್ನು ವಶಕ್ಕೆ ಪಡೆದಿದ್ರು MSEZ, ಮ್ಯಾಂಗ್ಳೂರು ಸ್ಪೆಷಲ್ ಎಕನಾಮಿಕ್ ಝೋನ್. ಸೊ ಆ ಸಂದರ್ಭದಲ್ಲಿ ಹಲವು ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನು ಕೂಡ ನೆಲಸಮ ಮಾಡಲಾಗಿತ್ತು. ಬರೀ ದೇವಸ್ಥಾನ ಮಾತ್ರ ಅಲ್ಲ, ಮಸೀದಿ, ಚರ್ಚ್ಗಳು ಕೂಡ ನೆಲಸಮ ಆಗಿತ್ತು. ಆದರೆ 2016ರಲ್ಲಿ ಸ್ಮಾರಕದ ರೀತಿಯಲ್ಲಿ ಜುಮಾದಿ ದೇವಸ್ಥಾನವನ್ನು ಹಾಗೇ ಉಳಿಸಿಕೊಂಡಿದ್ರು. ಜಿಲ್ಲಾಡಳಿತದ ಅನುಮತಿಯ ಮೇರೆಗೆ ದೈವಾರಾಧನೆಗೆ ಮಾತ್ರ ಒಂದು ವಿಶೇಷ ಅನುಮತಿಯನ್ನು ಕೂಡ ಅಲ್ಲಿ ನೀಡಲಾಗಿತ್ತು. ಅದನ್ನು ಆಗಲೇ ಹೇಳಿರೋ ಥರ ಯಾವುದನ್ನು ಬೇಕಾದರೂ ತಾವು ಮುಟ್ಟಿ, ಕರಾವಳಿಯಲ್ಲಿ ದೈವಾರಾಧನೆಯನ್ನು ಮುಟ್ಟೋದಕ್ಕೆ ಹೋದರೆ ತುಂಬ ಕಷ್ಟ ಇದೆ. ಹಾಗಾಗಿ ವಿಶೇಷ ಮಾನ್ಯತೆಯ ಆಧಾರದಲ್ಲಿ ಆ ಒಂದು ಕ್ಷೇತ್ರ ಉಳಿದಿತ್ತು. ಹೀಗಾಗಿ MSEZ ಅನುಮತಿ ಪಡೆದು ನೆಲ್ಲಿದಡಿ ಗುತ್ತಿಗೆ ಹೋಗ್ತಾ ಇದ್ದಂತಹ ಪ್ರಮುಖರು ಮತ್ತು ವರ್ಷಕ್ಕೊಮ್ಮೆ ಅಲ್ಲಿ ಊರವರ ಸಮ್ಮುಖದಲ್ಲಿ ದೈವದ ಉತ್ಸವ ನಡೀತಾ ಇತ್ತು ಅನ್ನುವಂಥ ಮಾಹಿತಿಗಳು ನಮಗೆ ಸಿಕ್ಕಿರುವಂಥದ್ದು. ಅದರ ಇನ್ನಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ ನಮ್ಮ ಜೊತೆ ಕಾರ್ಯಕ್ರಮದ ಮುಂದಿನ ಹಂತದಲ್ಲಿ. ಆದರೆ ಇತ್ತೀಚೆಗೆ ಫೆಬ್ರವರಿ 12ನೇ ತಾರೀಕಿನಂದು ಸಂಕ್ರಮಣ ಸೇವೆಯನ್ನು ನಡೆಸುವುದಕ್ಕೆ ಅಂತ ಹೇಳಿ ಅದರ ಪೂರ್ವಭಾವಿಯಾಗಿ ಅನುಮತಿಯನ್ನು ಪಡೆದುಕೊಳ್ಳುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ಇಲ್ಲ, ಅನುಮತಿಯನ್ನು ಕೊಡೋದಕ್ಕಾಗೋದಿಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಆರಾಧನೆಗೆ ಅವಕಾಶ ಇಲ್ಲ, ಇದೇ ತಮ್ಮ ಕೊನೆಯ ಅವಕಾಶ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ಈಗ ಹೇಳಿದ್ದಾರಂತೆ. ಅಂದರೆ ಈ ನೆಲದ ಶಕ್ತಿಗಿಂತ ಈ ನೆಲದಲ್ಲಿರುವಂಥ ವ್ಯಕ್ತಿ ಮುಖ್ಯ ಅನ್ನುವಂಥ ರೀತಿಯಲ್ಲಿ ವಾದ. ನೆಲದಡಿಗುತ್ತು ಮತ್ತು ಕಾಂತೇರಿ ಜುಮಾದಿ ದೇವಸ್ಥಾನದ ಜಾಗವನ್ನು ದೈವದ ಹೆಸರಿಗೆ ನೋಂದಾವಣಿ ಮಾಡಬೇಕೆಂದು ಈಗ ದೈವಾರಾಧಕರ ವಿಶೇಷ ಬೇಡಿಕೆಗಳಿರುವಂಥದ್ದು. ಕಾರಣ ಆ ಮಣ್ಣನ್ನು ಒಡೆತನ ಯಾರು ಅಂತ ಕೇಳಿದರೆ ದೈವವೇ. ಕರಾವಳಿಗರಿಗೆ ಇರುವಂಥ ಒಂದು ಬಹುದೊಡ್ಡ ನಂಬಿಕೆ ಮತ್ತು ಬಹುದೊಡ್ಡ ಆಚರಣೆ ಏನು ಅಂತ ಹೇಳಿದರೆ ಈ ಮಣ್ಣು ಯಾರದ್ದು ಅಲ್ಲ, ಆ ದೈವ ಕೊಟ್ಟಿರುವಂತಹ ಒಂದು ಜಾಗ ಅಷ್ಟೇ, ಅದರಲ್ಲಿ ನಾವುಗಳು ಬದುಕ್ತಾ ಇರುವಂಥದ್ದು ಅಂತ ಹೇಳಿ ಇದೆಲ್ಲವೂ ಕೂಡ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸಾಕ್ಷ್ಯಚಿತ್ರಗಳನ್ನು ನೋಡ್ತಾ ಇರುವಂಥದ್ದು. ಅಲ್ಲಿಯ ತೀರ್ಥಕೆರೆ ಆಗಿರ್ಬೋದು, ಅದಕ್ಕೂ ಕೂಡ ಕೆಲವೊಂದು ಕಥೆಗಳಿವೆ, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಇದೆ ಅನ್ನುವಂಥದ್ದು. ಈಗ ಅಲ್ಲಿ ಪ್ರಮುಖವಾಗಿ SEZ
ಮ್ಯಾಂಗ್ಳೂರು ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತ ಹೇಳಿ ಯಾವಾಗ ಘೋಷಣೆ ಆಯಿತು, ಅದಾದ ಬಳಿಕ ಕೈಗಾರೀಕರಣವು ಕೂಡ ಅಲ್ಲಿ ಅಭಿವೃದ್ಧಿ ಆಗ್ತಾ ಇರುವಂಥದ್ದು. ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಜುವಲ್ ಫುಟೇಜ್ಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದರ ಜೊತೆಗೆ ಪ್ರಮುಖರಿಗೆ ಬರೆದಿರುವಂತಹ ಅಥವಾ ತಲುಪಿಸಿರುವಂತಹ ಕೆಲವೊಂದು ಡಾಕ್ಯುಮೆಂಟ್ಗಳು ಕೂಡ ಪ್ರತಿಯೊಂದನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಯಾವ್ಯಾವ ಹಂತದಲ್ಲಿ ಏನೆಲ್ಲ ಆಗಿದೆ ಅನ್ನುವಂಥದ್ದಕ್ಕೆ ಪೂರಕವಾಗಿರುವಂಥ ಸಾಕ್ಷಿಗಳು, ಜನಪ್ರತಿನಿಧಿಗಳಿಗೆ ಬರೆದಂಥ ಪತ್ರಗಳಾಗಿರ್ಬೋದು ಅಥವಾ ಅವರಿಂದ ಬಂದಿರುವಂಥ ರಿಪ್ಲೈಗಳಾಗಿರ್ಬೋದು, DC ಅಥವಾ ಇನ್ನಿತರ ಪ್ರಮುಖ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಉತ್ತರವನ್ನು ನೀಡಿದ್ದಾರೆ, ಏನೆಲ್ಲ ಘಟನೆಗಳಾಗಿದೆ, ಎಲ್ಲ ಡಾಕ್ಯುಮೆಂಟ್ರಿಗಳು ಕೂಡ ಅನೇಕ ಡಾಕ್ಯುಮೆಂಟ್ರಿಗಳನ್ನು ನಮ್ಮ ಟಿವಿಗೂ ಕೂಡ ಸಬ್ಮಿಟ್ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಪ್ರಮುಖವಾಗಿರುವಂಥ ವಿಚಾರ ಆ್ಯಂಡ್ ಚರ್ಚೆ. ಎಸ್, ಸೊ ಪ್ರಮುಖವಾಗಿ ಹೇಳೋದಾದರೆ ನಮಗೂ ಕೂಡ ಈ ಕೈಗಾರೀಕರಣದ ವಿರೋಧ ಅಂತಲ್ಲ, ಅಭಿವೃದ್ಧಿ ಆಗಬೇಕು ರೀ, ಇಲ್ಲ ಅಂತಲ್ಲ. ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗ್ತಾ ಹೋಗಬೇಕು. ಆದರೆ ಈ ಮಣ್ಣಿನಲ್ಲೊಂದು ನಂಬಿಕೆ ಅಥವಾ ಈ ಮಣ್ಣಿನ ಒಂದು ಶಕ್ತಿ ಅನ್ನುವಂಥದ್ದಿದೆ. ಅದರ ವಿರುದ್ಧವಾಗಿ ಹೋದರೆ ಏನು ಆಗುತ್ತೆ ಅನ್ನುವಂಥದ್ದು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂಥ ಸತ್ಯ. ಅದು ಮೂಢನಂಬಿಕೆ ಅಲ್ಲ, ಬದಲಾಗಿ ಅದು ಮೂಲ ನಂಬಿಕೆ. ಅಕ್ಷರದಲ್ಲಿ ಮಾತ್ರ ಒಂದು ಅಕ್ಷರ ಬದಲಾವಣೆ ಇರ್ಬೋದು, ಮೂಢ ಅಥವಾ ಮೂಲ ಅನ್ನುವಂಥದ್ದು. ಇಂತಹ ನಂಬಿಕೆಯನ್ನು ನಂಬಿಕೊಂಡು ಬಂದಿರುವಂಥವರಿಗೆ ಇದೊಂದು ಧಾರ್ಮಿಕವಾಗಿ ಅಥವಾ ಅವರ ನಂಬಿಕೆಗೆ ಬೀಳುವಂಥ ಪೆಟ್ಟು ಕೂಡ. ಆ ಪ್ರದೇಶದಲ್ಲಿ ಹಲವು ವರ್ಷಗಳ ಇತಿಹಾಸ ಇದೆ, 800 ವರ್ಷಗಳ ಇತಿಹಾಸ ಇರುವಂಥ ಮಣ್ಣಿನಲ್ಲಿ ಒಂದು ಕಂಪನಿ ಬಂತು, ಅವರಿಗೆ ಅವರ ಉದ್ದಿಮೆಯನ್ನು ಮುಂದುವರಿಸುವುದಕ್ಕೆ ಅವಕಾಶವನ್ನು ನೀಡಿತು. ಆದರೆ ಈಗ ಒಮ್ಮಿಂದ ಮೇಲೆ ಇಲ್ಲ, ನಾವು ಅವಕಾಶವನ್ನು ನೀಡೋದಿಲ್ಲ ಅನ್ನುವಂತಹ ಒಂದು ಚಕಾರವನ್ನು ಕೂಡ ಎತ್ತುತ್ತಾ ಇರುವಂಥದ್ದು.